ಉಡುಪಿಯ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜು ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಜಂಟಿಯಾಗಿ ಆಯೋಜನೆ ಮಾಡಿದಂತಹ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಮಾಜದ ಜಾಗೃತಿ ಮಾಡಲು ಮುಂದಾದಂತಹ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಶರಣ್ ಪಂಫೇಲ್ ಮತ್ತು ದಿನೇಶ್ ಮೆಂಡನ್ ಮೇಲೆ ಪೊಲೀಸರು ವಿನಾಕಾರಣ ಕೇಸನ್ನು ದಾಖಲು ಮಾಡಿದ್ದಾರೆ. ಇದನ್ನ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಖಂಡಿಸುತ್ತದೆ. ಹಿಂದೂ ನಾಯಕರ ವಿರುದ್ಧ ದಾಖಲಿಸಿದ ಕೇಸ್ ತಕ್ಷಣ ವಾಪಸ್ ಪಡೆಯಬೇಕು, ಇಲ್ಲದೆ ಹೋದಲ್ಲಿ ಹಿಂದೂ ಸಂಘಟನೆಗಳು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಬಜರಂಗದಳ ದಕ್ಷಿಣ ಪ್ರಾಂತ್ಯ ಸಂಚಾಲಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಳ ಜೊತೆ ಮಾತನಾಡಿದ ಅವರು, ವಿಡಿಯೋ ಪ್ರಕರಣ ನಡೆದಾಗ ಎಫ್ಐಆರ್ ದಾಖಲೆ ಮಾಡುವುದಕ್ಕೆ ಪೊಲೀಸರಿಗೆ 8 ದಿನ ಬೇಕಿತ್ತು. ಹಿಂದೂ ಸಮಾಜದ ಮೇಲೆ ನಡೆಯುವಂತಹ ಷಡ್ಯಂತ್ರದ ಬಗ್ಗೆ ಸಮಾಜಕ್ಕೆ ಜಾಗೃತಿ ಮೂಡಿಸಿದ್ರೆ ಕೆಲವೇ ಗಂಟೆಗಳಲ್ಲಿ ಕೇಸು ದಾಖಲಾಗುತ್ತೆ. ಪೊಲೀಸ್ ಇಲಾಖೆ ಸರ್ಕಾರದ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಾ ಇದೆ. ಖಾಸಗಿ ಕಾಲೇಜಿನಲ್ಲಿ ಪ್ರಕರಣ ನಡೆದಾಗ ಎಫ್ಐಆರ್ ದಾಖಲು ಮಾಡಬೇಕಿತ್ತು. ಕೂಡಲೇ ಕೇಸು ದಾಖಲು ಮಾಡಿದ್ರೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ. ವಿಡಿಯೋ ಶೂಟಿಂಗ್ ಪ್ರಕರಣದ ಹಿಂದೆ ಬ್ಲಾಕ್ ಮೇಲ್ ಜಿಹಾದ್ ಕೃತ್ಯ ಅಡಗಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತರ ಕುಮ್ಮಕ್ಕು ಇದೆ. ಶೂಟಿಂಗ್ ಮಾಡಿದ ವಿದ್ಯಾರ್ಥಿನಿಯೊಬ್ಬಳ ತಂದೆ ಪಿಎಫ್ಐ ಕಾರ್ಯಕರ್ತ ಅನ್ನೋ ಸತ್ಯ ಬೆಳಕಿಗೆ ಬಂದಿದೆ ಎಂದರು. ಪೊಲೀಸರು ಸರಿಯಾದ ತನಿಖೆಯನ್ನು ನಡೆಸಬೇಕು. ಲವ್ ಜಿಹಾದ್ ಕೃತ್ಯದಂತೆ ಬ್ಲಾಕ್ ಮೇಲ್ ಜಿಹಾದ್ ಷಡ್ಯಂತ್ರ ನಡೀತಾ ಇದೆ. ಸರ್ಕಾರ, ಪೊಲೀಸ್ ಇಲಾಖೆ ಸೂಕ್ತ ತನಿಖೆಯನ್ನು ನಡೆಸಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಹಿಂದೂ ನಾಯಕರ ವಿರುದ್ಧ ದಾಖಲು ಮಾಡಿದ ಕೇಸನ್ನು ತಕ್ಷಣ ವಾಪಸ್ ಪಡೆಯಬೇಕು. ನಾಯಕರ ಮೇಲಿನ ಕೇಸ್ ತಕ್ಷಣ ವಾಪಸ್ ಪಡೆಯದೇ ಇದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಎಂದು ಬಜರಂಗದಳದ ನಾಯಕ ಸುನಿಲ್ ಕೆಆರ್ ಎಚ್ಚರಿಕೆ ನೀಡಿದ್ದಾರೆ. ಏನಿವತ್ತು ಉಡುಪಿಯ ನೇತ್ರ ಜ್ಯೋತಿ ಎನ್ನುವಂತಹ ಪ್ಯಾರಾಮೆಡಿಕಲ್ ಸೆಂಟರ್ ಇದೆ. ಅಲ್ಲಿ ಮೂವರು ಮುಸಲ್ಮಾನ್ ಹೆಣ್ಮಕ್ಳು ನಮ್ಮ ಹಿಂದೂ ಹೆಣ್ಮಕ್ಕಳ ಖಾಸಗಿ ವಿಡಿಯೋವನ್ನ ತಮ್ಮ ಮೊಬೈಲ್ ನಲ್ಲಿ ಶೌಚಾಲಯದಲ್ಲಿ ಅಡಗಿಸಿದಂತ ತೆಗೆಯುವಂತ ಕೃತ್ಯಗಳನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಇದರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ತನಿಖೆ ಅಂತ ಕೇಳಿದ್ರೆ, ಇದರ ಬಗ್ಗೆ ಮಾತಾಡ್ತಾ ವಿದ್ಯಾರ್ಥಿಗಳು ಹೇಳ್ತಾರೆ, ಸುಮಾರು 6 ತಿಂಗಳುಗಳಿಂದ ಈ ರೀತಿಯಂತ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಆನಂತರ ಆ ಯಾವ ಕಾಲೇಜ್ ಇದೆ ಆ ಪರಿಸರದಲ್ಲಿ ಮುಸಲ್ಮಾನ್ ಹುಡುಗರು ಬಂದು ಮೊಬೈಲ್ಗಳನ್ನ ಬದಲಿಸುವಂತಹ ಅಥವಾ ವಿಡಿಯೋಗಳನ್ನ ಬದಲಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇದರ ಹಿಂದೆ ಒಂದು ವ್ಯವಸ್ಥಿತ ಸಂಚು ಇದೆ. ಇದಕ್ಕೋಸ್ಕರ ಸಮಾಜದಿಂದ ತಿಳಿಸಬೇಕು. ಯಾಕಂತ ಕೇಳಿದ್ರೆ ನಾಳೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳಾಗಬಹುದು. ಆನಂತರ ಎಷ್ಟೋ ಹಿಂದೂ ಹೆಣ್ಮಕ್ಳು ಇವತ್ತು ಕಾಲೇಜುಗಳು ಶಾಲಾ ಕಾಲೇಜಲ್ಲಿ ಹೋಗ್ತಾರೆ. ಅವರಿಗೆ ಅವರ ಮನೆಯವರಿಗೆ ತಿಳಿಸುವಂತ ಕೆಲಸ, ಜಾಗೃತಿ ಮಾಡುವಂತ ಕೆಲಸ, ಅವರ ತಾಯಂದಿರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು, ಇಡೀ ಹಿಂದೂ ಸಮಾಜಕ್ಕೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ನಿನ್ನೆ ಉಡುಪಿಯಲ್ಲಿ